ರಾಷ್ಟ್ರ ಪ್ರಶಸ್ತಿ ಬಂತು ಅಂತ ನ್ಯೂಸ್ ಬಂತು, ನಿಮ್ಗೆ ಒಂದು ಫೋನ್ ಬಂತು, ಎಲ್ಲ ಕರೆ ಬಂತು, ಎಲ್ಲ ಯಾರು ಹೇಳಿದ್ರು, ಆ ಟೈಮಲ್ಲಿ ನಿಮಗೆ ಸಡನ್ಲಿ ಏನಂತ ಅನ್ನಿಸ್ತು ಸರ್? ಅನ್ಸುತ್ತೆ ಸರ್, ತುಂಬ ಹೆಮ್ಮೆ ಅನಿಸ್ತು. ನನ್ನ ಸ್ನೇಹಿತರು ಒಬ್ಬರು ಗೋಪ್ಕುಮಾರ್ ಅಂತ, ಅವರೆಲ್ಲೋ ಸಿನಿಮಾ ಮಂದಿರದಲ್ಲಿ ಕೂತ್ಕೊಂಡು ನನಗೆ ಮೆಸೇಜ್ ಮಾಡಿದ್ರು, ಫೋನ್ ಮಾಡಿದೆ ನೀವು ತೆಗೀಲಿಲ್ಲ, ಹಿಂಗೆ ನಿಮ್ಮ ಸಿನಿಮಾಗೆ ಹಿಂಗೆ ಬಂದಿದೆ ಅಂತ. ಸರಿ ಖುಷಿ ಆಯಿತು. ಬಟ್ ನಾನು ಆಮೇಲಿಂದ ನಿರ್ದೇಶಕರಿಗೆ ಮಾಡಿದೆ, ಅವ್ರ ಫೋನು ಸಿಕ್ಕಲಿಲ್ಲ ನನಗೆ. ಆ ಟೈಮಲ್ಲಿ ಬ್ಯುಸಿ ಇದ್ದರು, ಏನೋ ಈ ಥರ ನನಗೆ ಅಧಿಕೃತವಾಗಿ ಯಾವುದೂ ಮಾಹಿತಿಗಳು ಬರಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿದೆ. ಆಮೇಲೆ ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ಹಾಕೋಕ್ಕೆ ಶುರು ಮಾಡಿದ್ರು. ಆಮೇಲೆ ಐ ಗಾಟ್ ಟು ನೋ ದಟ್ ಇಟ್ ಈಸ್ ಕನ್ಫರ್ಮ್ ಅಂತ ಹೇಳಿ. ಸೊ ನಾನು ಕೂಡ ಸಂಚಾರಿ ಅವರ ಒಂದು ಫೋಟೋ ಹಾಕಿ ನಾನು ಕೂಡ ಅದನ್ನು ಎಲ್ಲರಿಗೂ ಶೇರ್ ಮಾಡಿದೆ, ಹಿಂಗೆ ನಮ್ಮ ಸಿನಿಮಾಗೆ ಅವಾರ್ಡ್ ಬಂದಿದೆ. ರಿಯಲಿ ಇದು ಪೂರ್ತಿ ಎಲ್ಲ ಜವಾಬ್ದಾರಿನೂ ಆ ಕ್ಯಾರೆಕ್ಟ್ರ್ ಹೊತ್ಕೊಂಡು ಇದೆ ಸರ್. ಆ ಒಂದು ಕುನ್ನನ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ, ರಿಯಲಿ ಅಷ್ಟು ಇನ್ವಾಲ್ವ್ಮೆಂಟ್, ಅಂಥ ಒಂದು ತನ್ಮಯತೆ, ಅಷ್ಟೊಂದು ಪ್ಯಾಷನ್ ಎಲ್ಲ ಸೇರಿ ಅವರು ಒಳಗಡೆ ಜೀವಿಸಿದ್ದಾರೆ. ಆ ಒಂದು ಜೀವಂತಿಕೆಯೇ ಇದರ ಎಲ್ಲ ಒಂದು ಪ್ರಶಂಸೆಗಳಿಗೆ, ಎಲ್ಲ ಒಂದು ಪ್ರೀತಿ ಪಾತ್ರರಾಗೋದಕ್ಕೆ ಮುಖ್ಯವಾದ ಕಾರಣ ಅಂತ ನನ್ನ ನಂಬಿಕೆ. ಅದೇ ಕೂಡ ನನ್ನ ಇಂಟೆನ್ಷನ್ ಆಗಿದೆ. ಯಾಕಂದರೆ ನಾನು ಸಿನಿಮಾನು ವರ್ಕ್ ಮಾಡಬೇಕಾದ್ರೆ ರೀರೆಕಾರ್ಡಿಂಗ್ ಎಲ್ಲ ಹಿಂಗೆಲ್ಲ ಮಾಡೋಕ್ಕೆ ಸಾಧ್ಯನಾ ನಿಜವಾಗ್ಲೂ ಅಂತ ಎಷ್ಟೋ ಸರಿ ಅನಿಸೋದು. ಅಷ್ಟರ ಮಟ್ಟಿಗೆ ಅದರಲ್ಲಿ ಜೀವಿಸಿದ್ದಾರೆ. ಅದು ತುಂಬ ಸುಲಭವಾದ ವಿಷಯ ಅಂತೂ ಅಲ್ಲ. ಹಾಗಾಗಿ ಆಲ್ ಕ್ರೆಡಿಟ್ ಗೋಸ್ ಟು ಸಂಚಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನನ್ನ ಒಂದು ಸಮಾಧಾನ. ಕೊನೆಗೂ ಆ ಒಂದು ಮಟ್ಟದ ಒಂದು ಪ್ರಯತ್ನಕ್ಕೆ ಒಂದು ಪ್ರಶಂಸೆ ಬಂದಿದ್ದು, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದ್ದು ನಿಜವಾಗ್ಲೂ ನನಗೆ, ಇಡೀ ತಂಡಕ್ಕೆ, ಎಲ್ರಿಗೂ ತುಂಬ ಸಂತೋಷ ತಂದಿದೆ. ಎಸ್, ಸಂಚಾರಿ ವಿಜಯ್ ಸರ್ ಬಗ್ಗೆ ಹೇಳೋದಾದರೆ ಏನಂತ ಹೇಳ್ತೀರಾ ಸರ್? ಅವರೊಬ್ಬರು ಇತಿಹಾಸ, ಅಪ್ರತಿಮ ಕಲಾವಿದ ಸರ್. ಅವರಿಗೆ ಸರಿಸಮನಾಗಿ ಯಾರನ್ನೂ ನಾವು ಕಂಪೇರ್ ಮಾಡ್ಕೊಳ್ಳೋದಲ್ಲ, ಆ ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ವಾಸ್ ಎ ಗಿಫ್ಟೆಡ್. ನಿಜವಾಗ್ಲೂ ಅಂಥ ಒಬ್ಬರು ಅದ್ಭುತವಾದ ಕಲಾವಿದರು ನಮ್ಮ ಕನ್ನಡದಲ್ಲಿ ಇದ್ದರು ಅಂತ ಅಂದ್ಕೊಳ್ಬೇಕಾದಂಥ ದುರ್ದೈವ ಬಂದಿದೆ. ಇದ್ದಾಗ ಅವ್ರಿಗೆ ಇನ್ನೂ ಹೆಚ್ಚು ಅವ್ರನ್ನ ಬಳಸ್ಕೋಬೋದಾಗಿತ್ತು. ಆದರೆ ಎಲ್ಲೂ ಕೆಲವು ಅಥವಾ ಬ್ರ್ಯಾಂಡ್ ಮಾಡಿಬಿಟ್ರಾ ಅಂತ ಅನ್ನಿಸ್ತು. ಬರೀ ಅವಾರ್ಡ್ ಸಿನಿಮಾಗಳಿಗೆ ಮಾತ್ರ ಅನ್ನೋ ಥರ ಆಯಿತಾ? ಯಾಕಂದರೆ ಕೆಲವು ಕಮರ್ಷಿಯಲ್ ಸಿನಿಮಾಗಳನ್ನೂ ಮಾಡಿದ್ರು ಅವ್ರ ಕಮಿಟ್ಮೆಂಟ್ಸಲ್ಲಿ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾತಾಡೋಕ್ಕೆ ಗೊತ್ತಾಗಲ್ಲ, ಆ್ಯಕ್ಚುಲಿ ತಪ್ಪಾಗುತ್ತೆ. ಬಟ್ ಅದ್ಭುತವಾದಂಥ ಒಬ್ಬರು ಮೇರು ನಟರ ಒಂದು ಲಿಸ್ಟಲ್ಲಿ ಅವರು ಕೂಡ ಯಾವಾಗಲೂ ಒಂದು ನಕ್ಷತ್ರ, ಒಂದು ಧ್ರುವ ನಕ್ಷತ್ರದ ಹಾಗೆ. ಯಾಕಂದರೆ ಮಾಡಿದ ಕೆಲವೇ ಸಿನಿಮಾದಲ್ಲಿ ಇಷ್ಟೊಂದು ಉನ್ನತಿ ಸಾಧಿಸಿದ್ದಾರೆ ಅಂದರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಹೌದು. ಅಂದರೆ ಈ ಶೂಟಿಂಗ್ ಸಂದರ್ಭದಲ್ಲಿ ನೀವು ಮ್ಯೂಸಿಕ್ ಡೈರೆಕ್ಷನ್, ಈಗ ಓವರಾಲ್ ಈಗ ಪಿಕ್ಚರ್ ಕಂಪ್ಲೀಟ್ ಆದಮೇಲೆ ನೀವು ಕೂತ್ಕೊಂಡು ಮ್ಯೂಸಿಕ್ ಮಾಡ್ತೀರಾ. ಸೊ ಶೂಟಿಂಗ್ ಸಂದರ್ಭದಲ್ಲಿ ನೀವೇನಾದ್ರು ವಿಸಿಟ್ ಮಾಡೋದು ಶೂಟಿಂಗ್ ಸೆಟ್ಗೆ ಆ ಥರ ಇದೆಯಾ? ವಿಸಿಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ. ಯೂಸ್ವಲ್ ಆಗಿ ಕಲಾವಿದರ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ಸಮ್ ಟೈಮ್ ಏನಾಗುತ್ತೆ, ಅವ್ರು ತುಂಬ ಇನ್ವಾಲ್ವ್ಮೆಂಟಲ್ಲಿ ಇರ್ತಾರೆ. ನಾವು ಹೆಂಗೆ ನಮ್ಮ ಕೆಲಸ ಮಾಡುವಾಗ ಒಬ್ಬರೇ ಕೂತ್ಕೊಂಡು ಏಕಾಂತದಲ್ಲಿ ಮಾಡ್ತೀವಿ ಒಂದು ಸ್ಟುಡಿಯೋ ಮಾಡ್ಕೊಂಡು, ಹಾಗೆ ಅವ್ರಿಗೆ ಲೊಕೇಶನಲ್ಲಿ ಇರ್ತಾರೆ ಅಷ್ಟೇ, ಆದರೆ ಅವ್ರು ಜೀವಿಸ್ತಿರ್ತಾರೆ ಆ ಸಂದರ್ಭದಲ್ಲಿ. ಬಟ್ ನಾನು ಇವರಲ್ಲಿ ಗಮನಿಸಿದ ಅಂಶ ಏನಂದರೆ, ನಾನು ಫಸ್ಟ್ ಭೇಟಿ ಮಾಡಿದಾಗ, ಊಟ ಮಾಡುವಾಗ, ಕೂತ್ಕೊಂಡು ಮಾತಾಡುವಾಗ ತುಂಬ ಸಿಂಪಲ್ಲಾಗಿ, ವೆರಿ ಹಂಬಲಾಗಿ, ನೀವು ಹೇಳಿದ್ರಲ್ಲ ಆಗಲಿ ನಿಮ್ಗೆ ಆಗಿದ್ದ ಅನುಭವ, ಹಾಗೆ ತುಂಬಾ ವೆರಿ ಹಂಬಲ್ ಕ್ಯಾರೆಕ್ಟರ್. ಇಲ್ಲಾಂದರೆ ನಮ್ಮ ಹೃದಯಾಂತರಾಳದಲ್ಲಿ ಒಳ್ಳೆ ಸಂಸ್ಕಾರ, ಒಳ್ಳೆ ಆ ಥರದೊಂದು ಅದ್ಭುತವಾದ ಭಾವನೆ ಇಲ್ಲ ಅಂದರೆ, ನೀವೊಬ್ಬ ಕಲಾವಿದ ಆಗಿದ್ದಾಗ ನಿಮ್ಮಲ್ಲಿ ಆ ಥರದ ಒಂದು ಕ್ರಿಯೇಟಿವಿಟಿ, ಕಲ್ಪನೆಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇನ್ನೂ ಒಂದು ದೊಡ್ಡ ಎಕ್ಸಾಂಪಲ್ ನಿಮ್ಗೆ ಅಣ್ಣವ್ರನ್ನ ಹೇಳ್ಬೋದು ನಾನು. ಹೌದು. ಸೊ ಎಲ್ಲ ಕಲಾವಿದರುಗಳನ್ನೂ ಹೇಳ್ಬೋದು. ನಿಮಗೆ ಎಷ್ಟೊಂದು ಅದ್ಭುತವಾದ ಕಲಾವಿದರುಗಳು ಅಂತ, ನೀವು ಒಳ್ಳೆ ನಟರು ಅಥವಾ ಒಳ್ಳೆ ಯಾವುದೇ ಕಲಾವಿದರಾಗ್ಬೋದು, ಗಾಯಕರು, ಎನಿಬಡಿ, ಯು ಕ್ಯಾನ್ ಟೇಕ್ ಎನಿ ಒನ್. ಸೊ ಅದು ಕನೆಕ್ಟೆಡ್, ಅದು ಎರಡೂ. ಇವನ್ ಸ್ಕ್ರೀನ್ ಮೇಲೆ ಬಂದಾಗ ಅಥವಾ ಮೈಕ್ ಮುಂದೆ ಬಂದಾಗ ಬೇರೆ ಆಗ್ಬೋದು ಅದು, ಆದರೆ ಅದಕ್ಕೆಲ್ಲದಕ್ಕೂ ಆ ಒಂದು ಒಳಗಿನ ಒಂದು ಕಲ್ಚರ್ ಇದೆಯಲ್ಲ, ಅದು ತುಂಬ ಕನೆಕ್ಟಿವ್ ಆಗಿರುತ್ತೆ. ಸೊ ಅದು ನಾನು ಗಮನಿಸಿದಾಗ ಸೂಕ್ಷ್ಮವಾಗಿ, ಅವರು ಆ್ಯಕ್ಚುಲಿ ಅವತ್ತು ಮೇಕಪ್ಪಲ್ಲಿದ್ದರು. ನಾನು ನೋಡಿದಾಗ ಅವ್ರನ್ನ ಐ ಜಸ್ಟ್ ಟ್ರೈ ಟು ಟಾಕ್ ವಿತ್ ಹಿಮ್, ಬಟ್ ಅವರು ಕೇಳಿಸ್ಕೊಳ್ಳಿಲ್ಲ. ನಾನೇನೋ ಜಸ್ಟ್ ಅವ್ರನ್ನ ಒಂದು ಸಣ್ಣ ಧ್ವನಿನಲ್ಲಿ ಅವ್ರನ್ನ ಮಾತಾಡಿಸ್ದೆ. ಮೂಡ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆವಾಗ ಅವರು ಫುಲ್ ಆ ಸೀನಲ್ಲಿ ಇನ್ವಾಲ್ವ್ ಆಗಿದ್ರು ಕಂಪ್ಲೀಟಾಗಿ. ಅವಾಗ ನಾನು ಮಾತಾಡಲಿಲ್ಲ. ಯೂಸ್ವಲ್ ಆಗಿ ಕ್ಯೂರಿಯಾಸಿಟಿ ಇರುತ್ತೆ, ಏನು ತುಂಬ ಸೂಕ್ಷ್ಮವಾದಂಥ ಸಬ್ಜೆಕ್ಟ್ಗಳಲ್ಲಿ ಕೆಲಸ ನಡೆಯುವಾಗ ನಮಗೂ ಹೇಗಿರುತ್ತೆ ಏನು ಅಂತ ಒಂದು ಸನ್ನಿವೇಶಗಳನ್ನ ನೋಡ್ಬೇಕಂದ್ರೆ, ನಾವು ಕತೆ ಓದಿದಾಗ ನಮ್ಮದೇ ಆದ ಒಂದು ಕಲ್ಪನೆ ರೀಡ್ ಆಗ್ತಾ ಇರುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸಾಂಗೋ ಅಥವಾ ಒಂದು ಬಿಟ್ಟು ಏನೋ ಒಂದು ಮಾಡ್ಕೋತೀವಿ, ಒಂದು ಕನೆಕ್ಷನ್ ಶುರು ಆಗುತ್ತೆ. ಕತೆ ಓದುವಾಗಿಂದ ಹಿಡಿದು ರೆಕಾರ್ಡಿಂಗ್ ಮಾಡಿ ಆಚೆ ಕೊಡೋ ತನಕನೂ ಆ ಕನೆಕ್ಷನ್ ನಮ್ಮಲ್ಲೂ ವರ್ಕ್ ಆಗ್ತಿರುತ್ತೆ, ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಆ ಥರದ್ದು ಏನಂದರೆ, ಎರಡೂ ತುಂಬ ಗಂಭೀರವಾಗಿ, ತುಂಬಾ ಒಂಥರ ತಪಸ್ ಥರ ಇರ್ತಿತ್ತು. ಅದರ ಜೊತೆಗೆ ಇನ್ನೂ ಒಂದು ನಾನು ಕೇಳ್ಪಟ್ಟಿದ್ದೀನಿ ಅವ್ರಿಗೆ, ಎಷ್ಟು ಅಂತಂದರೆ ಕೆಲವು ಸೀನ್ಗಳು ನೀವು ಸಿನಿಮಾದಲ್ಲಿ ನೋಡಿದರೆ ಅರ್ಥ ಆಗುತ್ತೆ. ಎಷ್ಟು ಇನ್ವಾಲ್ವ್ಮೆಂಟ್ ಅಂದರೆ, ಒಂಚೂರು ಮಣ್ಣು ಎಲ್ಲ ನಮ್ಮ ನಿರ್ದೇಶಕರೇ ಹೇಳ್ತಾ ಇರೋದು, ಹಿಂಗೆ ಜೇಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಮರ ಅವನು ಮಣ್ಣು. ಅದು ಒಂದು ಕ್ಲೋಸಪ್ ಸೀನ್ ಬರುತ್ತೆ,
ಅಮ್ಮ ಮತ್ತು ಇವರಿಬ್ಬರು ಮಲಗಿದಾಗ ಒಂದು ಸೈಲೆನ್ಸ್ ಬರುತ್ತೆ, ಒಂದು ದೂರದಲ್ಲಿ ಒಂದು ಕ್ಲೈಮ್ಯಾಕ್ಸ್ಗಿಂತ ಒಂಚೂರು ಹಿಂದೆ ಬರುವಂಥ ಸೀನು, ತುಂಬ ಇಂಪಾರ್ಟೆಂಟ್ ಸೀನು. ಅಲ್ಲಿ ಮ್ಯೂಸಿಕ್ ಎಲ್ಲ ಮ್ಯೂಟ್ ಮಾಡಿಬಿಟ್ವಿ ನಾವು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಆ ಸೀನ್ಗೆ. ಅಲ್ಲಿ ಒಂದು ಹಿಂಗೆ ಅವ್ರು ಕೈ ಹಿಡ್ಕೊಂಡಿರ್ತಾರೆ, ಅಮ್ಮನ ಕೈ ಬಿಡಿಸ್ಕೊಂಡು ಆಚೆ ಹೋಗ್ಬೇಕು ಅವರು. ಉಗ್ರಿಗೆಲ್ಲ ಮಣ್ಣು ಹಾಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಯಾವಾಗಲೂ ಮಣ್ಣು ಕ್ಯಾರಿ ಮಾಡೋರು ಅಂತವ್ರು, ಏನೋ ಕ್ಲೋಸಪ್ ಸೀನ್ಸು ಆ ಥರದ್ದು ಬಂದರೆ ಅಂದರೆ ನ್ಯಾಚುರಲಿಟಿ. ಆಮೇಲೆ ಆ ಸಿನಿಮಾಗೆ ಅವರ ನಟನೆ ಮಾಡೋಕ್ಕೆ ಮುಂಚೆನೇ 2 ವರ್ಷ ಅವರು ಹಲ್ಲು ಥರ ಮಾತಾಡೋಕ್ಕೆ ಟ್ರೈ ಮಾಡಿಕೊಂಡು ಅದನ್ನೆಲ್ಲ ತೊಗೊಂಡು ಹಾಕ್ಕೊಂಡು ಸ್ಲ್ಯಾಂಗು, ಆ ಭಾಷೆ, ಅಭಿನಯ, ನಿಮಗೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದರೆ ಯಾವ ಭರತನಾಟ್ಯ ಕಲಾವಿದನೂ ಮಾಡೋಕ್ಕಾಗಲ್ಲ ಅದನ್ನು. ಅಷ್ಟು ಅದ್ಭುತವಾದ ಎಕ್ಸ್ಪ್ರೆಷನ್ಸ್, ಮಸಲ್ಸ್ ಮೂಮೆಂಟ್ಸ್ ಎಲ್ಲ ಇದೆ. ನಮಗೆ ಸ್ಟ್ರೈನ್ ಆಗುತ್ತೆ ಆ್ಯಕ್ಚುಲಿ ಅದು ನೋಡಿದಾಗ. ನಾನು ಹೌ ಇಟ್ಸ್ ಪಾಸಿಬಲ್ ಅಂತ ಅನ್ಸೋದು. ಅಷ್ಟೊಂದು ಪರಗಾಯ ಪ್ರವೇಶ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದೆಲ್ಲ ಮಾಡೋಕ್ಕಾಗಲ್ಲ. ಅದು ಆಗಬೇಕು ಅಂದರೆ ಅದು ಹೆಂಗೆ ಅಂದರೆ ಒಂದು ಹೂವು ಹೇಗೆ ಅರಳುತ್ತೋ ಅದ್ರ ಪರಿಮಳ ಹೇಗೆ ಬರುತ್ತೋ ಹಾಗೆ ಅದು ಒಂದು ಪ್ರಕೃತಿಯಿಂದ ಬರಬೇಕು, ಅದು ದೇವ್ರು ಕೊಡಬೇಕು ಅದನ್ನು. ಒಂದು ಕಲಾ ಸರಸ್ವತಿ ಅಂತ ಹೇಳ್ತಾರಲ್ಲ, ಆಶೀರ್ವಾದ ಬೇಕು. ಅದೆಲ್ಲ ಆಶೀರ್ವಾದ ಇವ್ರು ಪಡ್ಕೊಂಡು ಬಂದಿದ್ರು. ಮತ್ತೆ ಆ ವಿಷಯಕ್ಕೆ ಹೋದ ತಕ್ಷಣ ನಾನು ಎಮೋಷನಲ್ ಆಗ್ತೀನಿ. ನಿಜವಾಗ್ಲೂ ಅದೊಂದು ತುಂಬಲಾರದ ನಷ್ಟ ನಮ್ಮ ಇಂಡಸ್ಟ್ರಿಗೆ. ಖಂಡಿತವಾಗ್ಲೂ ಬಟ್ ನಮ್ಮ ಜೊತೆಗಿದ್ದಾರೆ ಅವರು. ಖಂಡಿತವಾಗ್ಲೂ ನಮ್ಮ ಎಷ್ಟೊಂದು ಚಿತ್ರಗಳಲ್ಲಿ ಅವರು ಎಲ್ಲನೂ ಅವರ ಕಲೆಯನ್ನು ನಮಗೆ ನೋಡಲಿಕ್ಕೆ ಅನುಭವಿಸೋಕ್ಕೆ ಬಿಟ್ಟು ಹೋಗಿದ್ದಾರೆ. ಇನ್ನೂ ಎಷ್ಟೊಂದು ಅದ್ಭುತವಾದದನ್ನು ಅವ್ರು ಸಾಧಿಸ್ತಾ ಇದ್ರು ನಿಜವಾಗ್ಲೂ. ಜೊತೆಗೆ ಅವರು ಜನಪರ ಹೃದಯವಂತ, ಎಷ್ಟೊಂದು ಸರ್ವಿಸ್ ಮಾಡ್ತಾಯಿದ್ರು ಅವರು. ಆ ಒಂದು ಸಿಚುವೇಷನಲ್ಲೇ ಏನೋ ಒಂದು ಅವಘಡ ಆಯಿತು. ಅದು ಇನ್ನೂ ಒಂಥರ ಅಂಥ ಸನ್ನಿವೇಶಗಳು ನಮ್ಗೇನು ಮಾಡುತ್ತೆ ಅಂದರೆ ನಿಜವಾಗ್ಲೂ ಏನಪ್ಪ ಜೀವನ ಅನಿಸ್ಬಿಡುತ್ತೆ. ಯಾವ ಸ್ಟೋರಿನೂ ಯಾರ್ದು ಅಲ್ಲ, ಅದೆಲ್ಲ ಡಿಸೈನ್ ಆಗೋಗಿದೆ ಆಲ್ರೆಡಿ. ಬಟ್ ಎವ್ರಿ ಸಿಚುವೇಶನ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಅಲ್ಲ. ಈ ಚಿತ್ರ ಆದಮೇಲೆ ಯಾವ್ದಾದ್ರು ನೆಕ್ಸ್ಟ್ ಚಿತ್ರಕ್ಕೆ ಅವ್ರು ಏನಾದ್ರು ಪ್ರಿಪೇರ್ ಆಗ್ತಿದ್ರಾ? ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮೋಸ್ಟ್ಲಿ ಇಲ್ಲ. ಈ ಸಿನಿಮಾಗೆ ಹೆಚ್ಚು ಅವರು ಕಮಿಟ್ಮೆಂಟ್ ಇತ್ತು, ತುಂಬಾ ಟೈಮ್ ತೊಗೊಂಡಿದ್ರು. ಮತ್ತು ಬೇರೆ ಸಿನಿಮಾಗಳು ಇತ್ತು ಅಂತ ಹೇಳಿದ್ರು, ಬಟ್ ನಾನು ಅದನ್ನು ಮಾಹಿತಿ ತೊಗೊಂಡಿಲ್ಲ ನಾನು ಅದ್ರ ಬಗ್ಗೆ. ಸರ್, ಕೊನೆಯದಾಗಿ ಸಂಚಾರಿ ವಿಜಯ್ ಸರ್ ಅಭಿಮಾನಿಗಳಿಗೆ ಹೇಳೋದಾದರೆ ಏನಂತ ಹೇಳ್ತೀರಾ ಸರ್? ಸಂಚಾರಿ ವಿಜಯ್ ಸರ್ ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂದರೆ, ನಾನು ಕೂಡ ಅವರ ಒಬ್ಬ ದೊಡ್ಡ ಅಭಿಮಾನಿಗಳಲ್ಲೇ ದೊಡ್ಡ ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಕನ್ನಡದ ಕಲಾವಿದರು ಅಂತ ಹೇಳ್ಕೊಳ್ಳೋಕ್ಕೆ ಇನ್ನೂ ಹೆಮ್ಮೆ. ಅವರ ಒಂದು ಅತ್ಯದ್ಭುತವಾದಂಥ ದೊಡ್ಡ ಕಲಾಕೃತಿ ಅಂದರೆ ಈ ಸಿನಿಮಾ ತಲೆದಂಡ. ಎಲ್ಲರೂ ಮಿಸ್ ಆಗಿದ್ದರೆ ದಯವಿಟ್ಟು ಆ ಸಿನಿಮಾನ G5 ಇದೆ, ಎಲ್ಲರೂ ನೋಡಿ ಆನಂದ ಪಡಿ. ಅದರ ಹಾಡುಗಳನ್ನ ಕೇಳಿ A2 ಮ್ಯೂಸಿಕ್ನಲ್ಲಿ. ನಿಮ್ಮೆಲ್ಲರ ಜೊತೆ ನಮಗೂ ನಿಮ್ಮ ರೀತಿನಲ್ಲೇ ನಮಗೆ ಆ ನೋವು, ಆ ಒಂದು ಬಾಂಧವ್ಯ ಎಲ್ಲ ಅದೇ ರೀತಿಯೇ ನನಗೆ ಹೆಚ್ಚಿದೆ. ನಾನು ನಿಮ್ಗಳಲ್ಲಿ ಒಬ್ಬನಾಗಿ ಅವ್ರನ್ನ ಒಂದು ಭಾವಿಸೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಆಲ್ಸೋ ಎ ಬಿಗ್ ಫ್ಯಾನ್ ಆಫ್ ಸಂಚಾರಿ ವಿಜಯ್ ಸರ್. ಅವರೆಲ್ಲೇ ಇದ್ದರೂ ಈ ಒಂದು ಪ್ರಶಸ್ತಿ ಅವ್ರಿಗೆ ಖುಷಿ ತಂದುಕೊಟ್ಟಿದೆ. ಅವರ ಆತ್ಮಕ್ಕೆ ಈ ಒಂದು ಸುಂದರವಾದಂಥ ಒಂದು ಅಚೀವ್ಮೆಂಟ್ ಅವ್ರಿಗೆ ತಲುಪಿದೆ, ಅವ್ರಿಗೆ ಖುಷಿ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ದೇವರಲ್ಲೂ ಕೂಡ ಬೇಡ್ಕೊಳ್ತೀನಿ ಅವರಿಗೆ ಒಂದು ಒಳ್ಳೆ ಸದ್ಗತಿ ಸಿಗಲಿ. ಅವ್ರು ಇನ್ನೊಮ್ಮೆ ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲೇ ಹುಟ್ಟು ಬಂದು ಇನ್ನೂ ಹೆಚ್ಚು ಸಿನಿಮಾಗಳನ್ನ ನಮಗೋಸ್ಕರ ಮಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮ್ಮ ಚಿತ್ರಕ್ಕೆ, ನಿಮ್ಮ ಚಿತ್ರ ತಂಡಕ್ಕೆ ನಮ್ಮ ಕಡೆಯಿಂದ, ನಮ್ಮ ಲಾಗಿನ್ ನ್ಯೂಸ್ ಕಡೆಯಿಂದ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರೀತಿಯಿಂದ ಬಂದು ನಮ್ಮನ್ನು ಮಾತಾಡಿಸಿ ನಮ್ಮ ಕೆಲವು ಭಾವನೆಗಳನ್ನು ಎಲ್ಲರ ಜೊತೆ ಶೇರ್ ಮಾಡೋಕ್ಕೆ ನೀವು ಒಂದು ಅನುವು ಮಾಡಿಕೊಟ್ರಿ. ಅದು ತುಂಬಾ ಸಂತೋಷದ ವಿಚಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ತಲೆದಂಡ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನಮ್ಮ ಕನ್ನಡ ಚಿತ್ರ, ನಮ್ಮ ಹೆಮ್ಮೆಯ ಚಿತ್ರ ಅಂತಾನೆ ಹೇಳ್ಬೋದು. ಎಸ್, ಇದೇ ಥರ ಕಾರ್ಯಕ್ರಮ ನಿಮಗೆ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಮಂಜೇಶ್, ಲಾಗಿನ್ ನ್ಯೂಸ್.